ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ನಮ್ಮ ಜೊತೆ ಸುಮತಿ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಂ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ, ನಾನು ಹುಷಾರಿದ್ದೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಇವತ್ತೇನು ಸ್ಪೆಷಲ್ ಹೇಳ್ಕೊಡ್ತೀವಿ? ಇವತ್ತು ಒಂದು ಲಸ್ಸಿ, ಮತ್ತೊಂದು ದಹಿ ಪೂರಿ. ಲಸ್ಸಿ ಅಂದರೆ ನಾರ್ಮಲ್ ಈಗ ದಹಿಯಿಂದ ಮಾಡುವಂಥ ಸ್ವೀಟ್ ಲಸ್ಸಿ. ಈಗ ಸೆಕೆಗೆಲ್ಲ ಅದು ತುಂಬ ಒಳ್ಳೆಯದು. ಇವಾಗಿನ ವಾತಾವರಣಕ್ಕೆ ಲಸ್ಸಿ ಈ ಥರದ್ದೆಲ್ಲ ಒಳ್ಳೇದಲ್ಲ, ಹಾಗಾಗಿ ಒಂದು ಲಸ್ಸಿ ಮಾಡ್ತಾ ಇದ್ದೇನೆ. ಇನ್ನೊಂದು ದಹಿ ಪೂರಿ, ಅದು ಕೂಡ ದಹಿಯಿಂದನೇ ಮಾಡುವ. ಎರಡು ಕೂಡ ಒಂದೇ ಇದರಿಂದ ಎರಡು. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ ಹೋಗಲ್ಲ. ಓಕೆ, ಎಸ್ ಮ್ಯಾಮ್, ನಾವೀಗ ಅಡುಗೆ ರೂಮಿಗೆ ಬಂದೈತಲ್ಲ, ಈಗ ಫಸ್ಟಿಗೆ ಜ್ಯೂಸ್ ಮಾಡೋದಾ? ಹೌದು, ಇವತ್ತು ಫಸ್ಟಿಗೆ ಲಸ್ಸಿ ಮಾಡುವ. ಫಸ್ಟಿಗೆ ಲಸ್ಸಿ ಮಾಡಿ ಆಮೇಲೆ ದಹಿ ಮಾಡುವ. ದಹಿ ಪುಡಿ. ಓಕೆ, ಲಸ್ಸಿಗೆ ಅಂತ ಮಿಕ್ಸಿ ಕೊಡಿ. ಫಸ್ಟಿಗೆ ಮಿಕ್ಸಿ ಬೇಕಲ್ಲ. ಓಕೆ, ಈಗ ಇದು ದಹಿ. ಓಕೆ, ಒಂದು ಎಷ್ಟು? ಅರ್ಧ ಲೀಟರ್ ಉಂಟು. ಅರ್ಧ ಲೀಟರ್ ತಗೊಂಡು. ಓಕೆ, ಇದು ಮಿಕ್ಸಿಗೆ ಹಾಕುವ. ಅದು ಸ್ವಲ್ಪ ಐಸ್ ಕ್ಯೂಬ್ ಉಂಟು, ಹಾಕಿದ್ದೇನೆ. ನೀವಂದ್ರೆ ಅದಿಲ್ಲ ಅಂದ್ರೆ ಕೋಲ್ಡ್ ವಾಟರ್, ಕೋಲ್ಡ್ ನೀರು ಹಾಕ್ಬೋದು. ಈಗ ಐಸ್ ಕ್ಯೂಬ್ ಹಾಕಿದ್ದೇನೆ. ಸಕ್ಕರೆ ಹಾಕಿದ್ರೆ. ಓಕೆ, ಸಕ್ಕರೆ ಸಿಹಿ ಎಷ್ಟು ಬೇಕಷ್ಟು ನೋಡಿ. ನಿಮ್ಗೆ ಜಾಸ್ತಿ ಸಿಹಿ ಬೇಕಾದ್ರೆ ಜಾಸ್ತಿ, ಸಿಹಿ ಬೇಕೆ ಅದು. ಹೌದು, ಮತ್ತೆ ನೋಡಿ ಹಾಕುವ. ಜಾಸ್ತಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ತಿದ್ರು? ಚೂರು ಹಾಕ್ಬೇಕು. ಜಸ್ಟ್ ಅದು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆದಾಗ್ತದೆ. ಜಸ್ಟ್ ಸ್ವಲ್ಪ ದೂರದಲ್ಲಿ ಉಪ್ಪು ಸಿಕ್ಕಲಿ ಸ್ವಲ್ಪ. ಮತ್ತೆ ನೀವು ಯಾವಾಗಲೂ ಹೇಳ್ತೀರಲ್ಲ, ಏಲಕ್ಕಿ ಹಾಕುದಿಲ್ಲ, ಹಾಕಬಹುದು. ಸೊ ಇವತ್ತು ಏಲಕ್ಕಿ ತಂದಿದೆ, ಹಾಕುವ. ಈಗ ಇದನ್ನು ಒಟ್ಟಿಗೆ ಮಿಕ್ಸಿ ಮಾಡಿ. ನೀರೇನು ಹಾಕ್ಲಿಕ್ಕಿಲ್ಲ. ಮತ್ತೆ ಅದು ಸ್ವಲ್ಪ ಐಸ್ ಕ್ಯೂಬ್ ಉಂಟಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕ್ತದೆ, ಬೇಕಾದ್ರೆ ಮತ್ತೆ ಹಾಕುವ. ನೋಡುವ, ನೀರು ಹಾಕ್ಬೋದು. ಚೂರು ಈಗ ನೀರು ಹಾಕುವ ನಾವು. ಇದಕ್ಕೆ ನೀರು ಹಾಕಬೇಕು. ಇದಕ್ಕೆ ಚೂರು ನೀರು ಹಾಕಿ ಇನ್ನೊಮ್ಮೆ ಒಂದು ಸುತ್ತಿದ್ರೆ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹಾಕಿ. ಸಾಕು ಸಾಕು ಸಾಕು. ಒಂದು ಸುತ್ತು ತಿರುಗಿದ್ರೆ ಸಾಕು, ಜಾಸ್ತಿ ಬೇಡ. ಅದು ಮಿಕ್ಸ್ ಆದರೆ ಆಯ್ತು. ಆ್ಯಕ್ಚುಲಿ ಮೊಸರು ಹೇಗೂ ನೀರಿರುತ್ತೆ, ಜಾಸ್ತಿ ಬೇಕಾದ್ರೆ. ಈಗ ಇದು ನೋಡಿ ಮಿಕ್ಸಿ ಆಗಿದೆ, ಇದನ್ನು ಬೌಲಿಗೆ ಹಾಕ್ತಾ ಇದ್ದೇನೆ. ಈ ಜ್ಯೂಸ್ ಆಗಲಿ ಈ ಥರದ್ದು ಏನಾದ್ರು ಮಾಡಿದರೆ ಮಿಕ್ಸಿಯಲ್ಲಿ ಒಂದು 2 ಸತಿ ರೌಂಡ್ ಆದರೆ ಎಲ್ಲ ಕರೆಕ್ಟಾಗಿ. ಈಗ
ನಮ್ಮ ಲಸ್ಸಿ ರೆಡಿ ಆಯ್ತಲ್ಲ, ರೆಡಿ ಆಗಿದೆ. ಇದಕ್ಕೆ ಕೆಲಸವೇ ಇಲ್ಲಲ್ಲ, ಕೆಲಸವಿಲ್ಲ. ಮೊಸರು ಒಂದಿದ್ರೆ ಆಯ್ತು, ಇದ್ರೆ ಸಕ್ಕರೆ ಇದ್ರೆ ನಾರ್ಮಲ್ ನಾವು ಈಗ ಫಂಕ್ಷನ್ ಅಲ್ಲೆಲ್ಲ ಮೊಸರು ಸಿಕ್ಕರೆ ಅದ್ರ ಮೇಲೆಗಡೆ ಸಕ್ಕರೆ ಹಾಕಿ ತಿಂತೀವಿ. ಹೌದೌದು, ಅದಕ್ಕಿಂತ ಈ ತರ ಲಸ್ಸಿ ಮಾಡಿದ್ರೆ ಸರಿ. ಗ್ಲಾಸ್ ಕೊಡಿ. ಓಕೆ. ಈಗ ಸೆಕೆಗಾಲಕ್ಕೆಲ್ಲ ಮ್ಯಾಂಗೋ ಲಸ್ಸಿನೂ ಮಾಡ್ತಾರೆ, ಬನಾನಾ ಲಸ್ಸಿನೂ ಮಾಡ್ತಾರೆ. ಇದು ಸಿಂಪಲ್ ಆಗಿ ದಹಿಯಲ್ಲಿ ಲಸ್ಸಿ ಅಂತ. ನಾರ್ಮಲ್ ಆಗಿ ಈಗ ಸೆಕೆಗೆಲ್ಲ ಹೌದು ತುಂಬಾ ಒಳ್ಳೆ ಜ್ಯೂಸ್ ಕುಡಿತಾ ಇರಬೇಕು. ಹೌದು, ಕುಡಿತಾ ಇರಬೇಕು. ಲಿಂಬು ಜ್ಯೂಸು ಈ ತರ ಎಲ್ಲ ಇರುತ್ತೆ. ಮತ್ತೆ ದಹಿ ಹೆಲ್ತಿಗೆ ತುಂಬಾ ಒಳ್ಳೇದಲ್ವಾ? ತುಂಬಾ ಒಳ್ಳೇದು. ನಾರ್ಮಲ್ ಆಗಿ ಎಲ್ಲ ಕಡೆ ಮೊಸರು ಸಿಗುತ್ತೆ, ಸಿಗ್ತದೆ. ನಮಗೆ ಮಾಡಿ ಕೊಡಬಹುದಲ್ಲ. ಜಸ್ಟ್ ಒಂದು ಮಿಕ್ಸಿಗೆ ಹಾಕಿ, ಒಂದು ಸಕ್ಕರೆ ಹಾಕಿ, ಏಲಕ್ಕಿ ಹಾಕಿ. ಏನಾದ್ರೂ ಉಪಯೋಗ ಉಂಟಾ ಅಂದ್ರೆ ಈಗ ಆರೋಗ್ಯಕ್ಕೆ? ಆಕ್ಚುಲಿ ಇದು ಈ ಪೈಲ್ಸ್ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಒಳ್ಳೇದು. ದಹಿ ಇದು ಸಕ್ಕರೆ ಹಾಕಿನೂ ತಿನ್ಬಹುದು ಜಸ್ಟ್ ಹಾಗೇನೆ. ಮತ್ತೆ ಈಗೆಲ್ಲ ಕುಡಿದ್ರೆ, ಡೈಲಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದು ಒಂದು ಡಾಕ್ಟರ್ ಹೇಳಿರುದು ನಮಗೆ. ಹೌದೌದು, ತುಂಬಾ ಒಳ್ಳೇದು ಇದು. ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಒಳ್ಳೇದು. ಮತ್ತೆ ಈಗ ಸೆಕೆ ಅಲ್ಲ, ಸೆಕೆಗೆ ತುಂಬಾ ಒಳ್ಳೇದಾಗ್ತದೆ. ಈಗ ಒಂದು ಹೊತ್ತಿನ ಊಟವನ್ನು ಕ್ಯಾನ್ಸಲ್ ಮಾಡಿ ಈ ತರ ಕುಡಿಬೇಕು. ನಾರ್ಮಲ್ ಆಗಿ ಮಜ್ಜಿಗೆ ಎಲ್ಲ ಊಟದೊಟ್ಟಿಗೆ ಕುಡಿತಾರೆ. ಇದನ್ನು ಒಂದು ಗ್ಲಾಸ್ ಇಟ್ಕೊಂಡ್ರೆ ಅದನ್ನು ಕುಡಿಬಹುದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಸರ್ವಿಂಗ್ ಬೌಲ್ಗೆ ಗ್ಲಾಸಿಗೆ ಹಾಕ್ತೇನೆ. ನೀವೆಲ್ಲ ಮನೆಯಲ್ಲೆಲ್ಲ ಇದನ್ನ ಡೈಲಿ ಮಾಡೋದುಂಟಾ? ಮಾಡ್ತೇವೆ. ಈ ಟೈಮಲ್ಲಂತೂ ಡೈಲಿ ಮಾಡಿ. ಇದು ಒಂದು ಬೆಳಿಗ್ಗೆ ಒಂದು 11 ಗಂಟೆ ಒಟ್ಟಿಗೆ ಇರ್ಲೇಬೇಕಲ್ಲ, ಸೆಕೆಗಾಲಕ್ಕೆ. ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಹೇಗಿರುತ್ತೆ, ಸಕ್ಕರೆ ಇರ್ತದೆ, ದಹಿ ಇರ್ತದೆ. ಇದಕ್ಕೀಗ ಬಾದಾಮಿ ಕಟ್ ಮಾಡಿ ನೀರಿನಲ್ಲಿ ನೆನೆಸಿ ಕಟ್ ಮಾಡಿದ್ದೇನೆ. ಅದನ್ನು ಮೇಲೆ ಹಾಕಿದ್ರೆ ಆಯ್ತು. ನಿಮಗೆ ಬೇಕಾದ್ರೆ ಕ್ಯಾಶು ಕೂಡ ಹಾಕ್ಬೋದು, ಬೇಕಾದ್ರೆ. ಏಲಕ್ಕಿ ನಾವು ಹಾಕಿದ್ದೇವೆ ಆಲ್ರೆಡಿ. ಬೇರೆ ಏನು ಮಿಕ್ಸ್ ಮಾಡ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ಲಸ್ಸಿ ಅಂದ್ರೆ ಅದು ಇದೇ ಬರ್ತದೆ. ಮತ್ತೆ ನೀವು ಮ್ಯಾಂಗೋ ಲಸ್ಸಿ ಅದು ಹಾಗೆಲ್ಲ ಮಾಡ್ಲಿಕ್ಕಿದ್ರೆ ಮ್ಯಾಂಗೋ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ರೆ ಆಯ್ತು. ಇದು ನಾವು ಆಪ್ಷನಲ್ ಅಲ್ಲ? ಹೌದು. ಓಕೆ, ಈಗ ನಮ್ದು ಲಸ್ಸಿ ರೆಡಿ ಆಗಿದೆ. ತಂಪಾದ ಲಸ್ಸಿ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹೇಗೋ ಈಗ ಇವಾಗಿನ ಟೈಮ್ ಕೂಡ ಹಾಗೆ, ಬಿಸಿಗಾಲ, ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಆ ಥರ ಸೆಕೆ ಎಲ್ಲ ಜಾಸ್ತಿ ಬರುತ್ತಲ್ಲ, ಆ ಟೈಮಲ್ಲಿ ಈ ಥರ ಲಸ್ಸಿ ಮಾಡಿ ಕೊಡಿದ್ರೆ ಸಾಕಾಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ? ಓಕೆ, ಸುಮತಿ ಅವರು ಲಸ್ಸಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಒಂದು 5 ನಿಮಿಷದಲ್ಲಿ ಮನೆಯಲ್ಲಿ ಹೇಗೂ ಮೊಸರು ಇರುತ್ತೆ, ಸಕ್ಕರೆ ಇರುತ್ತೆ, ಎಲ್ಲ ರೆಡಿ ಇದ್ದರೆ, ಕರೆಂಟ್ ಅಂತ ಇದ್ದೇ ಇರುತ್ತೆ, 5 ನಿಮಿಷದಲ್ಲಿ ಲಸ್ಸಿ ರೆಡಿ ಆಗುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಲಸ್ಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸ್ವೀಟ್ ಲಸ್ಸಿ ತಯಾರಿಸುವ ವಿಧಾನ. ಮೊದಲು ಅರ್ಧ ಲೀಟರ್ ಮೊಸರಿಗೆ ಐಸ್ ಕ್ಯೂಬ್ಸ್, ಸಕ್ಕರೆ, ರುಚಿಗೆ ಅನುಸಾರವಾಗಿ ಚಿಟಿಕೆ ಉಪ್ಪು, ಏಲಕ್ಕಿ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ನೀರು ಸೇರಿಸಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ಈಗ ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಮೇಲಿನಿಂದ ಪಿಸ್ತಾ ಹಾಗೂ ಬಾದಾಮಿ ಚೂರುಗಳನ್ನು ಉದುರಿಸಿ ಸರ್ವ್ ಮಾಡಿ. ಸ್ವೀಟ್ ಲಸ್ಸಿ. ಓಕೆ, ಲಸ್ಸಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇವಾಗಿನ ಟೈಮ್ ಸೆಕೆಗಾಲಕ್ಕೆಲ್ಲ ಹೇಳಿ ಮಾಡಿಸಿದಂತಹ ಲಸ್ಸಿ ಇದಾಗಿರುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಸ್ ಟೂಲ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ಸುಮತಿ ಅವರು ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವಲ್ಲ ಮ್ಯಾಮ್. ಇವಾಗ ದಹಿಯಿಂದ ಏನು ಮಾಡ್ತಿದ್ರಿ? ದಹಿ ಪುರಿ ಅಲ್ಲ, ನಾರ್ಮಲ್ ಆಗಿ ಎಲ್ಲ ಕಡೆ ನಾವು ಔಟ್ ಸೈಡ್ ತಿಂತಾ ಇದ್ವಿ. ಇವಾಗ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ತಿಂತಾ ತಿನ್ನುವ. ಮೊದಲಿಗೆ ನಂಗೆ ಮಿಕ್ಸಿ ಬೇಕು. ಮಿಕ್ಸಿ ಬೇಕಾ? ಹೌದು, ದಹಿ ಪುರಿಗೆ ಮಿಕ್ಸಿ ಬೇಕಲ್ಲ? ಅಂದ್ರೆ ನಮ್ಗೆ ಗ್ರೀನ್ ಚಟ್ನಿ ಬೇಕಲ್ಲ, ಅದಕ್ಕೆ ಮೇಲೆ ಸೊಪ್ಪಿನ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, 1 ಕಪ್. ಅದಕ್ಕೆ ಪುದೀನ ಸ್ವಲ್ಪ, ಜಾಸ್ತಿ ಏನು ಬೇಡ. 1 ಕಾಯಿ ಮೆಣಸು, ಸ್ವಲ್ಪ ಶುಂಠಿ. ಚಟ್ನಿಗೆಲ್ಲ ಶುಂಠಿ ಎಲ್ಲ. ಹೌದೌದು.
ಇದಕ್ಕೆ ಸ್ವಲ್ಪ ಇದು ನೋಡಿ ಉರಿಗಡಲೆ. ಇದು ಒಳ್ಳೆ ಚಟ್ನಿ ಒಳ್ಳೆ ಬರ್ತದೆ ಇದು ಹಾಕಿದ್ರೆ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ನೀರು ಹಾಕಿ ಉಂಟಾ? ನೀರು ಬೇಕು, ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡಬೇಕು. ಸ್ವಲ್ಪ ಹಾಕಿ ಸಾಕು ಸಾಕು ಸಾಕು. ಜೀರಿಗೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ಇದು ಅದನ್ನು ಅಷ್ಟನ್ನು ಮಾಡಿ. ನೀರು ಬೇಕಾದರೆ ಹಾಕುವ, ನೋಡುವ. ಚೂರು ಹಾಕಿ, ಚೂರು ಹಾಕಿ, ಚೂರು ಉಪ್ಪು ಹಾಕುವ. ಇದಕ್ಕೆ ಉಪ್ಪು ಹಾಕಿ, ಚೂರು ನೀರು ಹಾಕಿ. ಸಾಕು ಸಾಕು. ಗ್ರೀನ್ ಚಟ್ನಿ ರೆಡಿ ಆಯ್ತಲ್ಲ? ಈಗ ಇದು ಗ್ರೀನ್ ಚಟ್ನಿ ರೆಡಿ ಆಗಿದೆ. ಅದನ್ನ ಗ್ರೀನ್ ಆಗಿರುವ ಅಂತ ನೀವು ಬೌಲ್ಗೆ ಹಾಕ್ತಿದ್ರಲ್ಲ? ಗ್ರೀನ್ ಚಟ್ನಿ ಗ್ರೀನ್ ಬೌಲ್ಗೆ. ಈಗ ಇದು ಗ್ರೀನ್ ಚಟ್ನಿ. ಮತ್ತೆ ಇಲ್ಲಿ ನೋಡಿ ಕಟ್ಟ ಮಿಟ್ಟ ಚಟ್ನಿ ಅಂತ. ಇದಕ್ಕೆ ಹುಣಸೆ ರಸ ಮತ್ತೆ ಬೆಲ್ಲ ಹಾಕಿ ಕುದಿಸಿದ್ದ ಹುಣಸೆ ರಸ. ಇದು ಇದಕ್ಕೆ ಬೆಲ್ಲ, ಕಟ್ಟ ಮಿಟ್ಟ ಚಟ್ನಿ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಹುಣಸೆ ರಸ ಮತ್ತೆ ಬೆಲ್ಲ ಹಾಕಿ ಕುದಿಸಿ ಮಾಡಿದಂತ. ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಇರ್ತದೆ ಬೆಲ್ಲ ಹಾಕಿದಂತ. ಗ್ರೀನ್ ಚಟ್ನಿ ಕಟ್ಟ ಮಿಟ್ಟ ಚಟ್ನಿ ಅಂತ. ಈಗ ಇದು ದಹಿ ನಮ್ದು, ಅದಕ್ಕೆ ಸಕ್ಕರೆ ಹಾಕ್ಬೇಕು. ದಹಿಗೆ ಸಕ್ಕರೆ ಹಾಕ್ಬೇಕು. ನಾರ್ಮಲ್ ದಹಿ ಅಲ್ಲ, ಸಕ್ಕರೆ ಹಾಕಿಬೇಕು, ಸಕ್ಕರೆ ಹಾಕ್ಲೇಬೇಕು, ಸಿಹಿ ಆಗ್ಬೇಕು. ಅಂದ್ರೆ ಇದು ನಮ್ಗೆ ಕಟ್ಟ ಮಿಟ್ಟ ಇದು ಬರ್ತದಲ್ಲ, ಇದು ಸಿಹಿ ಇರಬೇಕು. ಇದು ಖಾರ. ಇದು ಜಾಸ್ತಿ ಸಿಹಿ ಆದ್ರೂ ಏನು ತೊಂದರೆ ಇಲ್ಲ. ನಮ್ಮ ಪೂರಿ ಒಳಗಡೆ ಕರೆಕ್ಟ್ ಅದೆಲ್ಲ ಕರೆಕ್ಟಾಗಿ ಹಾಕಬೇಕು. ಇದು ಸ್ವಲ್ಪ ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡುವ. ನೀವು ಎಷ್ಟು ಟೈಮಿಂದ ಈ ತರ ನೀವೇ ಮನೆಯಲ್ಲಿ ದಹಿ ಪುರಿ ಎಲ್ಲ ಮಾಡೋಕೆ? ಇದೆಲ್ಲ ಮಾಡ್ತೇವೆ ನಾವಂದ್ರೆ ಬಾಂಬೆಯಲ್ಲೆಲ್ಲ ಮಾಡಿ ಅಭ್ಯಾಸ ಅಲ್ಲ, ಸಂಜೆ ಹೊತ್ತೆಲ್ಲ ಹಾಗೆ ಇದೆಲ್ಲ ಆಗ್ತಾ ಇರ್ತದೆ. ಈಗ ನೋಡಿ ದಹಿ, ಗ್ರೀನ್ ಚಟ್ನಿ, ಕಟ್ಟ ಮಿಟ್ಟ ಚಟ್ನಿ. ಈಗ ಇದಕ್ಕೆ ಆಲೂ ಅಲ್ಲ, ಅದನ್ನ ಪೊಟೆಟೊ, ಬೇಯಿಸಿದ ಪೊಟೆಟೊ ಉಪ್ಪು ಹಾಕಿ ಬೇಯಿಸಿದ್ದೇನೆ. ಸೊ ಇದಕ್ಕೆ ಉಪ್ಪು ಬೇಡ, ಬೇಯಿಸುವಾಗಲೇ ಉಪ್ಪು ಹಾಕಿ ಬೇಯಿಸಿದ್ದೇನೆ. ಈರುಳ್ಳಿ ಅಲ್ಲ? ಈರುಳ್ಳಿ ಒಂದು ಈರುಳ್ಳಿ ಸಾಕು. ಒಂದು ಈರುಳ್ಳಿ. ನೀವು ಬಾಂಬೆಯಲ್ಲಿ ಎಲ್ಲ ಇದ್ರಿ ಅಂತ ಹೇಳಿದ್ರಿ, ಎಷ್ಟು ಟೈಮ್ ಇದ್ರಿ ಅಲ್ಲಿ ಬಾಂಬೆಯಲ್ಲಿ? ನಾವಂದ್ರೆ ಹುಟ್ಟಿ ಬೆಳೆದದೆಲ್ಲ ಅಲ್ಲಿ. ಹೌದೌದು. ಹಾಗೆ ಇದೆಲ್ಲ ಅಲ್ಲಿದ್ದು ಫೇಮಸ್ ಅಲ್ವಾ? ದಹಿ ಪೂರಿ, ಲಸ್ಸಿ, ಪಾನಿಪುರಿ, ವಡಪಾವು ಅದೆಲ್ಲ ಎಲ್ಲಿ ಹೋದ್ರು ಕೂಡ ಸಿಗುತ್ತೆ. ಹೌದು, ಬಾಂಬೆಲೆಲ್ಲ ಭಾರಿ ಫೇಮಸ್ ಅಲ್ಲ ಇದು. ಈಗ ಇದಕ್ಕೆ ಚಾಟ್ ಮಸಾಲ ಓಕೆ, ಚೂರು ಒಂದು 1/4 ಚಮಚದಷ್ಟು ಚಾಟ್ ಮಸಾಲ ಸಾಕು, 1/4 ಚಮಚದಷ್ಟು. ಮತ್ತೆ ನನಗೆ ಮೆಣಸಿನ ಹುಡಿ ಬೇಕು. ಮೆಣಸಿನ ಹುಡಿ ಬೇಕು. ಮತ್ತೆ ಸ್ವಲ್ಪ ಜೀರಿಗೆ ಹುಡಿ. ನಾವು ಅರುಣಾ ಮಸಾಲೆ ಅವರ ಮೆಣಸಿನ ಹುಡಿ ಸಾಕು. ಸಾಕು 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 ಸಾಕು. ಅಂದ್ರೆ ನಾವಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿದ್ದೇವಲ್ಲ, ಅದನ್ನು ಸ್ವಲ್ಪ ಖಾರ ಸಿಗ್ತದೆ ನಿಮಗೆ. ಇದು ಸ್ವಲ್ಪ ಖಾರ. ಹೌದು, ಸ್ವಲ್ಪ ಜೀರಿಗೆ ಪುಡಿ ಕೊಡಿ. ಅರುಣಾ ಮಸಾಲೆ ಅವರ ಜೀರಿಗೆ ಪುಡಿ ಸಾಕು ಸಾಕು, ಸ್ವಲ್ಪ ಸಾಕು. ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಪುಡಿ ಚೂರು ಹಾಕಿ, ಅದು ಸಾಕು ಸಾಕು, ಸ್ವಲ್ಪ ಸ್ವಲ್ಪ ಸಾಕು ಎಲ್ಲ. ಫ್ಲೇವರ್ ಸಿಕ್ಕಿದ್ರೆ ಆಯ್ತಲ್ಲ. ಹೌದು, ಅಂದ್ರೆ ಗ್ರೀನ್ ಚಟ್ನಿ, ಕಟ್ಟ ಮಿಟ್ಟ ಚಟ್ನಿ, ದಹಿ ಎಲ್ಲ ಮಿಕ್ಸ್ ಆಗುವಾಗ ಇದೆಲ್ಲ ಸ್ವಲ್ಪ ಸ್ವಲ್ಪ ಮಸಾಲೆ ಪುರಿ ಈ ತರ ಎಲ್ಲ ಬಂದಾಗ ಒಳ್ಳೆದಾಗ್ತದೆ. ಕೈಯಲ್ಲಿ ಸ್ವಲ್ಪ ಸರಿ ಮಿಕ್ಸ್ ಮಾಡುವ ಅದನ್ನು. ಒಂಥರ ಆಲೂ ಬಜ್ಜಿ ತರ. ಹೌದು. ಇದು ನೋಡಿ ರೆಡಿ ಆಗಿದೆ.
ಈಗ ನಾವು ಪೂರಿ ಎಲ್ಲ ಓಕೆ ಎಲ್ಲ ರೆಡಿ ಆಗಿದೆ. ಇವಾಗ ಮಿಕ್ಸ್ ಮಾಡಲಿಕ್ಕೆ ಮಾತ್ರ ಬಾಕಿ. ಈಗ ನಮಗೆ ಪೂರಿ ಕೂಡ ರೆಡಿ ಆಗಿದೆ. ಪೂರಿ ರೆಡಿ ಆಗಿದೆ. ಅದನ್ನು ಸ್ವಲ್ಪ ಓಪನ್ ಮಾಡಬೇಕು. ಅಂದರೆ ನಮ್ಗೆ ಇದರ ಒಳಗೆ ಈಗ ಎಲ್ಲ ತುಂಬಿಸ್ಬೇಕು. ಈಗ ಅದನ್ನು ಕಟ್ ಮಾಡಿದ್ರೆ ಅದರೊಳಗಿನ ಹಾಕಿದರೆ ಈಗ ನೋಡಿ ಫಸ್ಟಿಗೆ ಇದು ಆಲೂ ಇದ್ದು ಆಲೂ ಓನಿಯನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದನ್ನು ಅದಕ್ಕೆ ಹಾಕಬೇಕು. ನಾವೀಗ ನಾರ್ಮಲ್ ಆಗಿ ಹೊರಗಡೆ ಹೋಗಿ ತಿಂದಾಗ ಅವ್ರು ಏನು ಹಾಕ್ತಾರೆ ಅಂತ ಗೊತ್ತಾಗೋದಿಲ್ಲ. ಈಗ ಕರೆಕ್ಟ್ ಗೊತ್ತಾಗ್ತದಲ್ಲ. ಈಗ ಇದು ಕಟ್ಟ ಮಿಟ್ಟ ಚಟ್ನಿ, ಬೆಲ್ಲ ಮತ್ತು ಹುಣಸೆ ರಸದ್ದು ಮತ್ತೆ ಗ್ರೀನ್ ಚಟ್ನಿ. ಈಗ ನಮ್ಮ ದಹಿ ಪೂರಿದ್ದು ದಹಿ ಹಾಕ್ತಾ ಇದ್ದೀರಾ? ದಹಿ. ಈಗ ಇದನ್ನು ಇಲ್ಲಿ ಇಟ್ಟು ಈಗ ನೋಡಿ ಇದಕ್ಕೆ ಆಲೂದು ಹಾಕಿ ನಾವೆಲ್ಲ ಇದು ರೆಡಿ ಮಾಡಿ ಇಡುವ. ಅದು ಗ್ರೀನ್ ಚಟ್ನಿ ಇದೆಲ್ಲ ಹಾಕ್ಬೇಕಲ್ಲ, ಪೂರಿ ಸ್ವಲ್ಪ ಸಾಫ್ಟ್ ಆಗ್ತದೆ. ಸೊ ನಾವು ಇದೆಲ್ಲ ರೆಡಿ ಮಾಡಿ ಕೊನೆಯದಾಗಿ ಅದನ್ನು ಹಾಕುವ. ದಹಿ ಬಾಯಿಗೆ ಹೋಗುದಿಲ್ಲ ಅಲ್ಲ? ಹೌದು. ಈಗ ಮತ್ತೆ ಪೂರಿ ಸಾಫ್ಟ್ ಆಗ್ತದಲ್ಲ, ನಮಗೆ ಸ್ವಲ್ಪ ಕ್ರಿಸ್ಪಿ ಇದ್ರೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಇದರಲ್ಲಿ ಬೇಕಾದ್ರೆ ನೀವು ಹೆಸರು ಕಾಳು ಬರ್ತದಲ್ಲ ಅದನ್ನು ಬೇಯಿಸಿ ಮಿಕ್ಸ್ ಮಾಡ್ಕೊಳ್ಬಹುದು, ಒಳ್ಳೇದಾಗ್ತದೆ. ಅದನ್ನು ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಬಟಾಣಿ ಕೂಡ ಹಾಕ್ಬೋದು. ಯಾವ್ದು ಬೇಕಾಗ್ಬೋದು. ಇದಕ್ಕೆ ಬೇಕಾದ್ರೆ ಕ್ಯಾರೆಟ್ ತುರಿದು ಲಾಸ್ಟಿಗೆ ಅದನ್ನು ಹಾಕ್ಬೋದು. ಮತ್ತೆ ನಿಮ್ದು ಎಂತ ಇದು ದಾಳಿಂಬೆ ಬೀಜ ಆ ಥರದ್ದು. ಹೌದೌದು ಹಾಕ್ತಾರೆ, ಅದನ್ನು ಹಾಕ್ತಾರೆ. ಮೊದಲು ದಹಿ ಪೂರಿ ಅಂದ್ರೆ ಇಷ್ಟೇ. ಈಗ ಎಲ್ಲ ಕ್ಯಾರೆಟ್ ಎಕ್ಸ್ಟ್ರಾ ಎಲ್ಲ ಎಂತ ಬೇಕು ಅವ್ರವ್ರಿಗೆ ಇಷ್ಟ ಬಂದಾಗೆ ಏನ್ ಬೇಕಾದ್ರೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಸಂಜೆ ಹೊತ್ತು ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಕಾಫಿ ಜೊತೆನೂ ಆಗ್ತದೆ, ಏನಾದ್ರು ಜ್ಯೂಸ್ ಇದ್ರೂ ಕುಡಿಬೋದು. ಈಗ ಹೇಗೂ ಸೆಕೆಗಾಲ ಅಲ್ಲ. ಇದೇ ತರ ಪಾನಿಪುರಿನೂ ಮಾಡ್ತೇನೆ. ಅದಕ್ಕೆ ದಹಿ ಹಾಕುದಿಲ್ಲ, ದಹಿ ಇಲ್ಲ. ಇದು ಗ್ರೀನ್ ಚಟ್ನಿ ಇದೆಲ್ಲ ಬೇಕು, ಮಿಠಾ ಚಟ್ನಿ ಕಟ್ಟ ಚಟ್ನಿ ಎಲ್ಲ ಬೇಕು, ದಹಿ ಹಾಕುದಿಲ್ಲ. ದಹಿ ಪುರಿ ಆಗ್ತದೆ. ಅದು ಗ್ರೀನ್ ಚಟ್ನಿ ಇದು ನೀರು ಮತ್ತೆ ಇದು ಸ್ವಲ್ಪ ನೀರು ಹಾಕ್ಬೇಕು, ಇನ್ನು ತೆಳ್ಳಗೆ ಹಾಕ್ಬೇಕು. ತೆಳ್ಳಗೆ ಮಾಡಿ ಮಾಡ್ಬೇಕು. ಮತ್ತೆ ಅದಕ್ಕೆ ಇದು ಸೇವು ಎಲ್ಲ ಹಾಕುದಿಲ್ಲ, ನಾವು ದಹಿ ಹಾಕುದಿಲ್ಲ. ಇದು ದಹಿ ಪುರಿಗೆ ಮಾತ್ರ ಇದು ಸೇವು ಮತ್ತೆ ಇದು ದಹಿ ಹಾಕುದು. ಈಗ ನೋಡಿ ಎಲ್ಲ ಇದು ಹಾಕಿಟ್ಟಿದ್ದೇನೆ. ಇದಕ್ಕೆ ಎಲ್ಲ ಆಲೂ ಹಾಕಿ ಆಯ್ತು ಎಲ್ಲ. ಈಗ ನಾವು ಅದಕ್ಕೆ ಎಲ್ಲದಕ್ಕೆ ಕಟ್ಟ ಮಿಟ್ಟ ಚಟ್ನಿ ಹಾಕುವ. ಈಗ ಹೌದು, ಸಾಫ್ಟ್ ಆಗ್ತದೆ ಅದು. ಅದು ಮನೆಯಲ್ಲಾದ್ರೆ ನಾವು ಕುತ್ಕೊಂಡು ಒಂದೊಂದಕ್ಕೆ ಹಾಕಿ ಬೇಕಾದಾಗೆ ಹಾಕೊಂಡು ತಿನ್ನುವುದು. ಈಗ ಖಾರ ಚಟ್ನಿ ಹಾಕುವ, ಗ್ರೀನ್ ಚಟ್ನಿ. ಮೀಡಿಯಂ ಖಾರ ಅಲ್ಲ, ಜಾಸ್ತಿ ಖಾರ ಆದ್ರೆ ಹೌದು ಆಗುದಿಲ್ಲ. ಅದು ಮಾತ್ರ ಎಂತ ಆಗ್ತದೆ ಅಂದ್ರೆ ಇಲ್ಲಿ ನಮ್ದು ಸಿಹಿ ಕೂಡ ಉಂಟಲ್ಲ, ದಹಿನೂ ಸಿಹಿ ಉಂಟು, ಇದನ್ನು ಸಿಹಿ ಉಂಟಲ್ಲ. ಸೊ ಅಲ್ಲಿಗೆ ಅಲ್ಲಿ ಇದಾಗ್ತದೆ ಅದು. ನಮ್ದು ದಹಿ ಪುರಿದು ದಹಿ ಇದು ನಾವು ತಿನ್ನುವಾಗ ಇನ್ನೂ ಬೇಕಾದ್ರೂ ದಹಿ ಹಾಕೊಂಡು ತಿನ್ಬಹುದು. ಈಗ ನಾನು ಸ್ವಲ್ಪ ಹಾಕ್ತೇನೆ, ಬೇಕಾದ್ರೆ ಮತ್ತೆ ದಹಿ ಹಾಕೊಂಡು ಜಾಸ್ತಿ ಹಾಕೊಂಡು ತಿಂದ್ರೆ ಆಯ್ತು. ಅಂದ್ರೆ ಇದು ದಹಿ ಪುರಿ ಅಲ್ವಾ, ಸೊ ದಹಿ ಜಾಸ್ತಿ ಬೇಕು ಇದಕ್ಕೆ. ಈಗ ಇದು ಸೇವ್ ಹಾಕ್ತೇನೆ, ಮೇಲೆ ಹಾಕೊಂಡು ಬರುದಲ್ಲ, ಮೇಲೆ ಹಾಕೊಂಡು ಬರ್ಬೇಕು. ಈಗೇನೆ ಕ್ಯಾರೆಟ್ ತುರಿ ಬೇಕಾದ್ರೆ ಹಾಕ್ಬೋದು ನೀವು, ಮತ್ತೆ ಇದು ದಾಳಿಂಬೆ ಬೀಜ ಯಾವುದು ಬೇಕಾದ್ರು ಮೇಲೆ ನಿಮ್ಗೆ ಹಾಕೊಂಡು ನಿಮ್ಗೆ ಇಷ್ಟ ಇದ್ದದಂತ ಆ ರೀತಿ ಹಾಕೊಂಡು ತಿನ್ಬೋದು. ಸಿಹಿ ಸಿಹಿಯಾದ ದಹಿ ಪೂರಿ ರೆಡಿ ಆಗಿದೆಲ್ಲ. ಓಕೆ, ನಾರ್ಮಲ್ ಆಗಿ ನಾವು ದಹಿ ಪೂರಿಯನ್ನ ತಿನ್ನೋದು ಮಾತ್ರ, ಹೇಗೆ ಮಾಡೋದು ಅಂತ ಇಷ್ಟವರೆಗೆ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೀವು ಸ್ಲೋ ಆಗಿ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಉಂಟು. ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಬಾಯಿಗೆ ಹಾಕಿದರೆ ಫುಲ್ ಕಾಲ್ ಮಾಡೋದಲ್ಲ. ಓಕೆ, ಟೇಸ್ಟ್ ನೋಡೋದಲ್ಲ. ಓಕೆ, ಸುಮತಿ ಅವರು ದಹಿ ಪೂರಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈವ್ನಿಂಗ್ ಟೈಮಲ್ಲೆಲ್ಲ ಇದು ಸಿಕ್ಕಿದ್ರೆ, ಈವ್ನಿಂಗ್ ಟೈಮಲ್ಲ ಇವಾಗಿನ ಕಾಲದಲ್ಲಿ ಯಾವ ಟೈಮಿಗೆ ಸಿಕ್ಕಿದ್ರು ತಿನ್ಬೋದು, ಹಾಗೆ ಇದೆ, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡಿ.
ದಹಿ ಪೂರಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಾಳುಮೆಣಸು, ಶುಂಠಿ, ಉರಿಗಡಲೆಗೆ ಸ್ವಲ್ಪ ನೀರು, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಗ್ರೀನ್ ಚಟ್ನಿ ತಯಾರು. ನಂತರ ಮೊಸರಿಗೆ ಸಕ್ಕರೆ ಹಾಕಿ ಕಲಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, ಚಾಟ್ ಮಸಾಲ ಪುಡಿ, ಅರುಣ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ತಯಾರಿಸಿದ ಪೂರಿಯನ್ನು ಮಧ್ಯದಲ್ಲಿ ಒಡೆದು ಆಲೂಗಡ್ಡೆಯ ಮಿಶ್ರಣ, ಹುಣಸೆ ಹುಳಿ ಹಾಗೂ ಬೆಲ್ಲದಿಂದ ತಯಾರಿಸಿದ ಖಟ್ಟಾ ಮೀಠಾ ಚಟ್ನಿ, ಖಾರ ಚಟ್ನಿ ಹಾಕಿ ಮೇಲಿನಿಂದ ದಹಿ ಅಂದರೆ ಮೊಸರು ಹಾಕಿ ಕೊನೆಯಲ್ಲಿ ಸೇವ್ ಉದುರಿಸಿ ಸರ್ವ್ ಮಾಡಿ ದಹಿ ಪೂರಿ. ಎಸ್ ಮ್ಯಾಮ್, ಇವಾಗ ಒಂದು ಲಸ್ಸಿ, ಇನ್ನೊಂದು ದಹಿ ಪೂರಿಯದ್ದು ಪೂರಿ ಅಲ್ಲ, ಎರಡು ರೆಡಿ ಇದೆ. ಈಗ ಯಾವ್ದನ್ನು ಫಸ್ಟ್ ಟೇಸ್ಟ್ ನೋಡುವ? ಯಾವ್ದಾಗ್ಬೋದು? ಫಸ್ಟಿಗೆ ನಾವು ಪೂರಿ ನೋಡುವಲ್ಲ, ಹಾಗಾದರೆ ಆಮೇಲೆ ಸ್ವೀಟ್ ನೋಡುವ. ಓಕೆ, ತಗೊಳ್ಳಿ. ಇದನ್ನು ಹೀಗೆ ತಗೊಂಡು ಒಮ್ಮೆಲೆ ಬಾಯಿಗೆ ಹಾಕಬೇಕು. ಓಕೆ, ಸಾಫ್ಟ್ ಆಗಿರ್ತದೆ ಇದು. ಹಕ್ಕದಾಗ ಇದಂತೂ ನೀವು ಏನು ಬೆಲ್ಲಕ್ಕೆ ಹುಳಿ ಅಲ್ಲ, ಅದರದ್ದು ಟೇಸ್ಟ್ ಚೆನ್ನಾಗಿ ಬಾಯಿಗೆ ಹಿಡಿತುಂಟಲ್ಲ, ಸಾಕಾಗುತ್ತೆ. ಸಾಕಾದ ಟೇಸ್ಟ್ ಬಂದಿದೆ. ನಾರ್ಮಲ್ ಆಗಿ ಈ ಥರ ಇರಲ್ಲ ನಮಗೆ. ಔಟ್ಸೈಡ್ ಸಿಕ್ಕಾಗ ಅವರೇನು ಮೇಲಿಂದ ಜಸ್ಟ್ ಹಾಕಿ ಕೊಟ್ಟಿರ್ತಾರೆ. ನಾವು ಈಗ ಮನೆಯಲ್ಲಿ ಮಾಡಿದ್ರೆ ಬೇಕಾದಾಗೆ ಹಾಕಿ ಮಾಡೋದು, ಚೆನ್ನಾಗಿ ಹೇಗೆ ಬೇಕಾದ್ರೆ ಮಾಡಿ ತಿನ್ಬೋದು. ಹೌದು, ಇದನ್ನು ಒಂದು ತಿಂದ್ರೆ ಸಾಕಾಗಲ್ಲ ಅಂತ, ಎರಡೆರಡು ತಿನ್ಬೇಕಂತ ತಗೊಳ್ಳಿ. ಇದು ಸಾಕಾಗಿದೆ, ಟೇಸ್ಟ್ ಹೇಗೆ ಬಂದಿದೆ. ಇನ್ನೊಂದು ನಾವು ಲಸ್ಸಿ ಕುಡಿಯೋಲ್ಲ, ಹೌದು, ನೀವು ಸ್ಪೂನಲ್ಲಿ ತೆಗಿತೀರಾ? ಆಹಾ, ಇದೊಂದು ಸಾಕಾಗಿದೆ. ಈಗ ಇವಾಗಿನ ಟೈಮಿಗೂ ಮಧ್ಯಾಹ್ನದ ಹೊತ್ತಿಗೆಲ್ಲ ಇದೆಲ್ಲ ಸಿಕ್ಕಿದ್ರು, ಸೆಕೆಗೆಲ್ಲ ಹೇಳಿ ಮಾಡಿಸಿದಲ್ಲ, ಟೇಸ್ಟ್ ಬಂದಿದೆ. ನಾರ್ಮಲ್ ಲಸ್ಸಿ ಇದೇ ತರ ಇರೋದಲ್ಲ ಎಲ್ಲ ಕಡೆ? ಇದೇ ತರ ಇರ್ತದೆ. ಅದಕ್ಕೆ ಕೆಲವರು ಮೇಲಿಂದ ಬೇಕಾದ್ರೆ ಮಲೈ ಹಾಕ್ತಾರೆ, ಮಲೈ ಅಂತ ಅದು ಬೇಕಾದ್ರೆ ಹಾಕ್ತಾರೆ. ಹೌದೌದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಮಗೆ ಸೆಕೆಗೆಲ್ಲ ಒಳ್ಳೇದು, ಇದೆ ಇಷ್ಟೇ ಒಳ್ಳೆ. ಓಕೆ, ಚೆನ್ನಾಗಿ ಬಂದಿದೆ ನಮಗೆ. ಎರಡು ಕೂಡ ಈವ್ನಿಂಗ್ ಟೈಮಲ್ಲಿ ಟೇಸ್ಟ್ ಮಾಡ್ಬೋದಲ್ಲ, ಆ ಥರ ಇದೆ, ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಎರಡು ಕೂಡ ನಿಮ್ಮ ಒಂದೇ ಡಿಶಿಂದ? ಧನಿಯಾ ಅಲ್ಲ, ದಹಿಯಿಂದ ಮಾಡಿದ್ದಂತ ಎರಡು ಕೂಡ ಹೇಗೆ ಅನ್ನಿಸ್ತು? ಒಳ್ಳೇದಾಯ್ತು. ಇದು ಈಗ ಸೆಕೆಗೆ ನಮಗೆ ದಹಿ ಎಲ್ಲ ಒಳ್ಳೇದಲ್ಲ, ಅದಕ್ಕೆ ಅದೇ ಮಾಡುವಂತ. ಹೌದು, ನೀವು ಅದರಲ್ಲಿ ಒಂದು ಹೇಳಿದ್ರಿ ಏನು, ಪೈಲ್ಸಿಗೆ ಈ ತರದ ತುಂಬಾ ಒಳ್ಳೆ, ತುಂಬಾ ಒಳ್ಳೆ ಡಾಕ್ಟರ್ ಹೇಳಿದಂತ. ಮತ್ತೆ ಅದು ಮಾಡಿದ್ದಾರೆ, ಟ್ರೈ ಮಾಡಿ ಒಳ್ಳೇದಾಗಿದೆ ಹೇಳಿದ್ದಾರೆ. ಒಳ್ಳೇದಾಗ್ತದೆ, ಆರೋಗ್ಯಕ್ಕೆ ಹೀಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತಲ್ಲ. ಎಲ್ರಿಗೂ, ಎಲ್ಲ ಮಕ್ಕಳು ಕೂಡ ತಿನ್ಬೋದು, ಎಲ್ಲರೂ ತಿಂತಾರೆ, ಇದನ್ನು ತಿಂತಾರೆ, ಅದನ್ನು ಕುಡಿತಾರೆ, ಮಕ್ಕಳಿಂದ ಹಿಡಿದು ಏಜ್ ಆದವರವರೆಗೆ ಎಲ್ಲರಿಗೆ ಇಷ್ಟ ಆಗ್ತದೆ. ಥ್ಯಾಂಕ್ ಯು ಮ್ಯಾಮ್, ಎರಡು ಕೂಡ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಏನೇ ಅಡುಗೆ ಮಾಡಿದ್ರು ಆಯಿಲ್ ಅಂತೂ ಬೇಕೇ ಬೇಕಲ್ಲ, ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಇನ್ನು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುಮತಿ ಅವರು ದಹಿಯಿಂದ ಮಾಡಿದಂಥ ಒಂದು ದಹಿ ಪುರಿ ಹಾಗೂ ಲಸ್ಸಿ ಎರಡು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಬೇಗ ಮಾಡ್ಬೋದು. ದಹಿ ಅಂತೂ ಎಲ್ಲ ಕಡೆ ಸಿಗುತ್ತೆ, ಪೂರಿ ಎಲ್ಲ ರೆಡಿ ಇದ್ದರೆ ಬೇಗ ಒಂದು 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಾನಂತೂ ಇದನ್ನೆಲ್ಲ ಖಾಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.